ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ಉಡುಪಿ ಹಾಗೂ ಉಡುಪಿ ಹೆಲ್ಪ್ಲೈನ್ ಸಹಯೋಗದೊಂದಿಗೆ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಉಡುಪಿ ಇವರ ವತಿಯಿಂದ ಬಡ ಜನರಿಗೆ ಔಷಧಿಯ ಕಾರ್ಡ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಅಧ್ಯಕ್ಷರಾದ ವೆರೋನಿಕಾ ಕರ್ನೆಲಿಯೋ, ರಘುರಾಮ್ ಶೆಟ್ಟಿ ಕಂಡಾಳ, ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಶಾಖಾ ಮುಖ್ಯಸ್ಥ ಹಫೀಜ್ ರೆಹಮಾನ್, ರಾಘವೇಂದ್ರ ನಾಯಕ್, ತನ್ಸೀಮ್ ಶಿರ್ವಾ, ಉಡುಪಿ ಹೆಲ್ಪ್ಲೈನ್ ಅಧ್ಯಕ್ಷರಾದ ಮಹೇಶ್ ಪೂಜಾರಿ ಹುಡೆ, ಪ್ರಧಾನ ಕಾರ್ಯದರ್ಶಿ ರಫೀಕ್ ಕಲ್ಯಾಣಪುರ, ಪ್ರೀತಿ ಕಲ್ಯಾಣಪುರ, ಕರಾವಳಿ ಆಟೋ ಯೂನಿಯನ್ ಅಧ್ಯಕ್ಷರಾದ ಟಿಎಂ ರಹಮತುಲ್ಲಾ, ಆಕಾಶವಾಣಿಯ ಕಲಾವಿದೆ ಭಾರತಿ ಟೀಕೆ, ಸಂಪತ್ ಕುಮಾರ್ ಗುಚ್ಚರಬೆಟ್ಟು, ಗುರುರಾಜ್ ಭಟ್, ಪುರಂದರ ಬೆಗ್ರೆ, ಸುಂದರ್ ಶೆಟ್ಟಿ ಕಂಡಾಳ ಹಾಗೂ ತೋನ್ಸೆ ಪಂಚಾಯತ್ನ ಸದಸ್ಯರಾದ ಅರುಣ್ ಫೆರ್ನಾಂಡಿಸ್, ಕುಸುಮ, ಆಶಾ, ವತ್ಸಲ, ಯಶೋಧ, ಪೌಸಿಯಾ ಅವರು ಉಪಸ್ಥಿತರಿದ್ದರು. ಇವತ್ತಿನ ಕಾಲದಲ್ಲಿ ಎಷ್ಟು ಹಣ ಇದ್ರೂ ಕೂಡ, ಎಷ್ಟು ಶ್ರೀಮಂತಿಕೆ ಇದ್ರೂ ಕೂಡ ಇನ್ನೊಬ್ಬರ ಬಗ್ಗೆ ಕನಿಕರ ಪಡುವಂಥದ್ದು, ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಗುಣ ಕಡಿಮೆ ಆಗ್ತಾ ಬರ್ತಾ ಇದೆ. ಅದರಲ್ಲೂ ಇಂಥ ಕಷ್ಟದ ಕಾಲ, ಬಹುಶಃ ಎಲ್ರಿಗೂ ಇದು ಕಷ್ಟದ ಕಾಲ. ಕೊರೋನಾ ಎಂಬುದು ಪ್ರತಿಯೊಬ್ಬರಿಗೂ ಕಷ್ಟದ ಕಾಲ, ದುಡಿಯುವವರಿಗೂ ಕಷ್ಟದ ಕಾಲ ಅಥವಾ ವ್ಯಾಪಾರ ಮಾಡುವವರಿಗೂ ಕಷ್ಟದ ಕಾಲ. ಅಂತಹ ಸಂದರ್ಭದಲ್ಲಿ ಬಡವರ ಕಷ್ಟಕ್ಕೆ ಸ್ಪಂದಿಸುತ್ತಿರುವಂತಹ ಈ ಮಲಬಾರ್ ಗೋಲ್ಡ್ ಸಂಸ್ಥೆ ಏನಿದೆ, ಅವರಿಗೆ ಮೊದಲಿಗೆ ಇಲ್ಲಿ ಸೇರಿರುವಂತಹ ತಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇನೆ. ಈ ಸಂಸ್ಥೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಯಾಕಂದ್ರೆ ನಾನು ಕೂಡ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿಗೆ ಹೋಗಿದ್ದೆ. ಒಂದು ಬಡ ಮಕ್ಕಳಿಗೆ, ಹೆಣ್ಣು ಮಕ್ಕಳ ಮದುವೆಗೆ ಚಿನ್ನ ಕೊಡುವಂತ ಕಾರ್ಯಕ್ರಮದಲ್ಲಿ ನನಗೂ ಅಲ್ಲಿ ಕರೆದಿದ್ರು. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.